ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷವನ್ನ ಬೇರು ಮಟ್ಟದಲ್ಲಿ ಬಲಪಡಿಸಲು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿಯಬೇಕು. ಮುಂಬರುವ ಲೋಕಸಭಾ ಚುನಾವಣೆಗೆ ಕೈಜೋಡಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಟೌನ್ ಅಧ್ಯಕ್ಷ ನಾಗರಾಜು ಕರೆ ನೀಡಿದ್ದಾರೆ. ಸರಗೂರು ತಾಲೂಕಿನ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶುಕ್ರವಾರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ಚಾಮರಾಜನಗರ ಮೀಸಲು ಎಸ್ಸಿ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ನೀಡಿದರೂ ಅವರ ಪರವಾಗಿ ಕೆಲಸ ಮಾಡುತ್ತದೆ ಎಂದರು. ಈ ಬಾರಿ ಲೋಕಸಭಾ ಚುನಾವಣೆಗೆ ಯಾರೇ ಅಭ್ಯರ್ಥಿಗಳಾಗಲಿ ಅವರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಕೈ ಜೋಡಿಸುತ್ತೇವೆ ಹಾಗೂ ತಾಲೂಕಿನ ಗ್ರಾಮಗಳಲ್ಲಿ ಕೆಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗ್ರಾಮ ಮಟ್ಟದಿಂದ ಕೆಲಸ ಮಾಡಿಕೊಂಡು ಬಂದರೆ 100ಕ್ಕೆ 100 ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ ಎಂದು ಜನತೆ ಪರವಾಗಿ ಮನವಿ ಮಾಡಿಕೊಂಡರು. ವರದಿ ಹಾದನೂರು ಚಂದ್ರ. ಪಕ್ಷದ ಟೌನ್ ಅಧ್ಯಕ್ಷರು ನಾಗರಾಜು ಮಾತಾಡ್ತಿರೋದು. ನಮ್ಮ ನೆಚ್ಚಿನ ಶಾಸಕರಾದ ಅನಿಲ್ ಚಿಕ್ಕಮಾದವರು ಕಳೆದ ಬಾರಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ಪ್ರತಿಯೊಂದು ಹಳ್ಳಿಯಲ್ಲಿವೆ, ಅದು ಜನರಲ್ ಕ್ಯಾಟಗರಿ ಇರ್ಬೋದು, ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಪ್ರತಿಯೊಂದು ಹಳ್ಳಿಗೂ ಕೆಲಸ, ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಪ್ರತಿಯೊಂದು ಕೆಲಸನೂ ಮಾಡವ್ರೆ. ಮತ್ತು ಪ್ರತಿಯೊಂದು ಜನಾಂಗಕ್ಕೂ ಸ್ಪಂದಿಸ್ತಾರೆ. ಮನೆಗೆ ಯಾರಿಗೇ ಹೋದ್ರೂ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ, ಅವ್ರ ಕೈಲಾದ ಸಹಾಯನೂ ಮಾಡ್ತಾರೆ. ಬೇರೆ ಥರ ಇಂಡಿವಿಜುವಲಾಗೂ ಅಷ್ಟೇ ಅವರು ಸಹಾಯ ಮಾಡ್ತಾರೆ. ಅಂಥ ಶಾಸಕರು ನಮಗೆ ಸಿಕ್ಕಿರೋದು ಪುಣ್ಯ. ಆ ಮನೋಭಾವನೆ ಇರೋದೇ ಜನ ಅವ್ರನ್ನ 2ನೇ ಸಲ ಅತಿ ಬಹುಮತದಿಂದ ಗೆಲ್ಲಿಸಿ ಅವ್ರನ್ನ ಶಾಸಕರು ಮಾಡಿ ಇವತ್ತು ಸರ್ಕಾರವ್ರನ್ನ ಗುರ್ತಿಸಿ ಒಂದು ರೆಸಾರ್ಟ್ ನಿಗಮ ಮಂಡಳಿ ಅಧ್ಯಕ್ಷರಾಗಿ, ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಮಾಡಿರೋದು. ಇಂಥ ಶಾಸಕರು ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಬೇಕು ನಮ್ಮ ತಾಲೂಕಿಗೆ. ಅಂಥವ್ರನ್ನ ನಾವು ಉಳಿಸ್ಕೊಂಡು ಅವರ ನೇತೃತ್ವದಲ್ಲಿ ಈ ಮೂರು ಕೇಳ್ಕೊತೀವಿ. ಈ ಸಲ ಪಕ್ಷದಿಂದ ಯಾರಿಗೇ ಟಿಕೆಟ್ ಕೊಟ್ಟರು, ಯಾರಿಗೇ ಟಿಕೆಟ್ ಕೊಟ್ಟರು ಹೈಕಮಾಂಡು ಅವ್ರಿಗೆ ನಾವು ಪ್ರಾಮಾಣಿಕತೆಯಿಂದ ವ್ಯಕ್ತಿನ ಗೆಲ್ಲಿಸ್ಕೋಬೇಕು ಅಂತ ನಾನು ಕೈ ಮುಗಿದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹಿರಿಯ ಮುಖಂಡರಿಗೆ ನನ್ನ ಮನವಿ ಮಾಡ್ಕೊತಾವ್ನಿ. ಜೈ ಕಾಂಗ್ರೆಸ್, ಜೈ ಕರ್ನಾಟಕ. ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೋಬೇಕು ಅಂತ ನಾನು ಎಲ್ಲ ಸಾಹೇಬರ ಆಶೀರ್ವಾದ, ಅವರ ಒಂದು ದಾರಿದೀಪವಾಗಿ ಅವರು ಮಾರ್ಗದರ್ಶನದಲ್ಲಿ ನಮ್ಮ ಅನಿಲ್ ಚಿಕ್ಕಮಾದವರು ಅವರು ಹಾಕೊಟ್ಟ ಹೆಜ್ಜೆ, ಅವ್ರು ಹಾಕೊಟ್ಟ ರೂಟ್ಲೇ ಹೋಯ್ತಿರೋದು ನಮ್ಮ ಅನಿಲ್ ಚಿಕ್ಕಮಾದವರು. ದಯಮಾಡಿ ನಮ್ಮ ಇಂಥ MLA ಸಿಕ್ಬೇಕು ಕಷ್ಟ ಐತೆ. ಧ್ರುವಣ್ ಸಾಹೇಬ್ ಈ ಸಮಯದಲ್ಲಿ ನಮ್ಮ ಧ್ರುವಣ್ ಸಾಹೇಬ್ರು ಇರಬೇಕಾಯ್ತು. ಅದು ನಮಗೆ ತುಂಬಲಾರದ ನಷ್ಟ. ಭಗವಂತ ಇಂಥ ವ್ಯಕ್ತಿನ, ಒಳ್ಳೆಯ ವ್ಯಕ್ತಿನ ಜಲ್ದಿ ಕರ್ಕೊಬಿಟ್ಟು ತುಂಬ ದುಃಖ ಐತೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಅನಿಲ್ ಚಿಕ್ಕಮಾದವರು MLA ಅವರು, ಜನಪದ ಶಾಸಕರು ಎಲ್ಲನೂ ಒಳಗೊಂಡು ಎಲ್ಲ ಜಾತಿ ಭೇದ ಇಲ್ಲದೆ ಎಲ್ಲನೂ ತಮ್ಮ ಅಣ್ಣ ತಮ್ಮದಿರು ಅಂತ ತಿಳ್ಕೊಂಡು ಅವ್ರ ಕೈಲಾದ ಸಹಾಯನ ಮಾಡ್ತಾವ್ರೆ. ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿ ನಮ್ಮ ತಾಲೂಕಿಗೆ ಅವರು ಬೇಕಾದಷ್ಟು ಕೆಲಸ ಕಾರ್ಯ ಮಾಡ್ತಾರೆ. ಆ ನಂಬಿಕೆನೂ ನಮ್ಗದೆ. ಪ್ರತಿಯೊಬ್ಬರು ಜನ ಮನೆ ತಮ್ಮ ಯಾರಿಗೆ ಹೋದ್ರು ಅದನ್ನ ಈ ನೋಡ್ಕೊಂಡು ನಮ್ಮ ಶಾಸಕರ ಮುಖಾಂತರ ಯಾವ ಕ್ಯಾಂಡಿಡೇಟ್ ಬರ್ತಾರೆ ಅವ್ರು ನಾವೆಲ್ಲ ಕೈ ಜೋಡಿಸಿ ನಾವು ಗೆಲ್ಸ್ಕೋಬೇಕು ಅಂತ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡಗಳಿಗೆ ಕೈ ಮುಗಿದು ಕೇಳ್ಕೊತೇವೆ.